ಯಾವಾಗಲೂ ಆಯಾಸ, ಹೊಟ್ಟೆ ನೋವು, ಜೀವನ ಬೇಡವೇ ಅನಿಸುತ್ತದೆ ಅಂತ ನಿಮಗೆ ಅನಿಸಿದ್ರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಹೊಟ್ಟೆಯಲ್ಲಿರುವ ಕೊಳಕು. ಅದೇ ಒಂದು ವೇಳೆ ನಿಮ್ಮ ಶರೀರದ ಒಳಗೆ ಇರುವ ಹೊಲಸು ಹೊರಗೆ ಹೋದರೆ ನಿಮಗೆ ಆಗುವ ಲಾಭ ನೀವು ನೋಡಿದರೆ ನಿಜಕ್ಕೂ ಆಶ್ಚರ್ಯಚಕಿತರಾಗುತ್ತೀರಾ. ಒಂದು ವೇಳೆ ನಿಮ್ಮ ಶರೀರ ಸ್ವಚ್ಛವಾದರೆ ನಿಮ್ಮ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತದೆ. ಹಾಗೆಯೇ ಮೊದಲಿಗಿಂತಲೂ ನಿಮ್ಮ ದೇಹದಲ್ಲಿ ಶಕ್ತಿ ಬಂದಂತೆ ಆಗುತ್ತದೆ. ಹೊಸ ಉಲ್ಲಾಸ ನೀವು ಜೀವನದಲ್ಲಿ ಕಾಣಬಹುದು. ಒಂದು ವೇಳೆ ನಿಮ್ಮ ಹೊಟ್ಟೆಯಲ್ಲಿರುವ ಗಲೀಜು ಕ್ಲೀನ್ ಆದರೆ ಅದು ನಿಮ್ಮ ಮುಖದ ಮೇಲೂ ಕೂಡ ಕಾಣುತ್ತದೆ. ಅಂದ್ರೆ ನಿಮ್ಮ ಮುಖದ ಮೇಲೆ ಇರುವ ಮಡುವೆಗಳು ಕಡಿಮೆ ಆಗುತ್ತವೆ, ನಿಮ್ಮ ಚರ್ಮ ಹೊಳೆಯಲು ಪ್ರಾರಂಭಿಸುತ್ತದೆ, ಹೊಸದೊಂದು ಶಕ್ತಿ ಉತ್ಪನ್ನವಾಗುತ್ತದೆ. ಒಂದು ವೇಳೆ ನೀವು ನಿಮ್ಮ ಹೊಟ್ಟೆಯನ್ನ ಹಾಗೂ ನಿಮ್ಮ ಶರೀರವನ್ನ ಕ್ಲೀನ್ ಆಗಿ ಇಟ್ಟುಕೊಂಡರೆ ನಿಮ್ಮಲ್ಲಿರುವ ಹಲವಾರು ರೋಗ ರುಜಿನಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗುತ್ತವೆ. ಆಗ ಡಾಕ್ಟರ್ಗಳಿಲ್ಲದೆ, ಔಷಧಿಗಳಿಲ್ಲದೆ ಇಂತಹ ರೋಗ ರುಜಿನಗಳು ಕೂಡ ಕಡಿಮೆ ಆಗುತ್ತವೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪದೇ ಪದೇ ಆಸ್ಪತ್ರೆಗೆ ಹೋಗುವುದನ್ನ ಯಾವ ರೀತಿ ತಪ್ಪಿಸಬಹುದು, ಯಾವ ರೀತಿ ಪದೇ ಪದೇ ಡಾಕ್ಟರ್ಗಳನ್ನ ಭೇಟಿ ಮಾಡುವುದನ್ನ ತಪ್ಪಿಸಬಹುದು, ಅಂದರೆ ನಮ್ಮ ಶರೀರವನ್ನ ಯಾವ ರೀತಿ ನಾವೇ ಹೊರಗೆ ಒಳಗೆ ಕ್ಲೀನ್ ಇಟ್ಟುಕೊಂಡರೆ ಮೊದಲಿನ ಹಾಗೆ ನಾವು ಜೀವನವನ್ನ ಬಾಳಬಹುದು ಅನ್ನುವ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಎಲ್ಲರ ಜೊತೆ ಹಂಚಿಕೊಳ್ಳಿ, ಯಾಕಂದ್ರೆ ಇದು ಅತ್ಯಂತ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಜೀರ್ಣ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಎಂದು. ಆಹಾರವನ್ನು ನಾವು ಬಾಯಲ್ಲಿ ಇಟ್ಟುಕೊಂಡಾಗ ಅದನ್ನ ಚೆನ್ನಾಗಿ ಅಗೆಯಬೇಕು. ಆಗ ಮಾತ್ರ ನಮ್ಮ ಬಾಯಲ್ಲಿರುವ ರಸ ಆ ಆಹಾರದಲ್ಲಿ ಚೆನ್ನಾಗಿ ಬೆರೆಯುತ್ತದೆ ಹಾಗೂ ಅದು ಚೆನ್ನಾಗಿ ಹೊಟ್ಟೆಯಲ್ಲಿ ಜೀರ್ಣ ಆಗುವ ಹಾಗೆ ಸಹಾಯ ಮಾಡುತ್ತದೆ. ಹೀಗೆ ಚೆನ್ನಾಗಿ ಅಗದಂತಹ ಆಹಾರ ಹೊಟ್ಟೆಯಲ್ಲಿ ಬೇಗ ಜೀರ್ಣವಾಗಿ ಅದು ಚಿಕ್ಕ ಕರುಳಿನಿಂದ ದೊಡ್ಡ ಕರುಳಿಗೆ ಮುಂದೆ ಅದು ಮಲದ್ವಾರದ ಮೂಲಕ ಮಲವಾಗಿ ಹೊರಗೆ ಹೋಗುತ್ತದೆ. ಆದ್ರೆ ಒಂದು ಮಾತು ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಹಣ್ಣು ಹಂಪಲುಗಳು ಜೀರ್ಣವಾಗಲು ಕನಿಷ್ಠ ಪಕ್ಷ 3 ಗಂಟೆ ಆದರೂ ಬೇಕು. ತರಕಾರಿಗಳು ಜೀರ್ಣವಾಗಲು ಕನಿಷ್ಠ ಪಕ್ಷ 5 ಗಂಟೆ ಆದರೂ ಬೇಕು. ಇನ್ನು ಚಪಾತಿ, ಅನ್ನ, ಮುದ್ದೆಯಂತಹ ಪದಾರ್ಥಗಳು ಜೀರ್ಣವಾಗಲು ಕನಿಷ್ಠ 8 ರಿಂದ 10 ಗಂಟೆಗಳ ಕಾಲ ಬೇಕು. ಇನ್ನು ಮಾಂಸಾಹಾರ ಪದಾರ್ಥಗಳಂತೂ ಕರಗಲು ಕನಿಷ್ಠ ಪಕ್ಷ 12 ಗಂಟೆ ಆದರೂ ಬೇಕಾಗುತ್ತದೆ. ಆದ್ರೆ ನಾವು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಬಾರಿ ಸರಿಯಾಗಿ ಇವುಗಳನ್ನ ಒಂದರ ಮೇಲೆ ಒಂದು ತಿಂದರೆ ನಮ್ಮ ಹೊಟ್ಟೆಯ ಗತಿ ಏನಾಗಬಹುದು ನೀವೇ ಯೋಚನೆ ಮಾಡಿ. ಅದಕ್ಕೆ ಬ್ಯಾಲೆನ್ಸ್ ಡಯಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಹಾಗೂ ಯಾವ ಸಂದರ್ಭದಲ್ಲಿ ಏನನ್ನ ತಿನ್ನಬೇಕು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾವುದನ್ನ ಯಾವಾಗ ತಿನ್ನಬೇಕು ಅನ್ನೋದು ಮುಖ್ಯವಾಗಿರುತ್ತದೆ. ಇಲ್ಲವಾದ್ರೆ ಜೀರ್ಣವಾಗದಂತಹ ಹಲವಾರು ಆಹಾರ ಪದಾರ್ಥಗಳು ನಮ್ಮ ಹೊಟ್ಟೆಯಲ್ಲಿಯೇ ಉಳಿದುಕೊಂಡು ಬಿಡುತ್ತವೆ. ಹೀಗೆ ಹೊಟ್ಟೆಯಲ್ಲಿ, ಅನ್ನನಾಳದಲ್ಲಿ, ಕರುಳುಗಳಲ್ಲಿ ಉಳಿದುಕೊಂಡಂತಹ ಈ ಅಜೀರ್ಣವಾದಂತಹ ಆಹಾರ ಅಲ್ಲಿಯೇ ಕೊಳೆಯಲು ಪ್ರಾರಂಭಿಸುತ್ತದೆ. ಹೀಗೆ ಹೊಟ್ಟೆಯಲ್ಲಿ ಕೊಳೆತ ಆಹಾರದಿಂದ ಹಲವಾರು ವೈರಸ್ಗಳು, ಕ್ರಿಮಿ ಕೀಟಗಳು, ಹುಳಗಳು ಕೂಡ ಹುಟ್ಟಲು ಪ್ರಾರಂಭಿಸುತ್ತವೆ. ನೀವೇ ಹಲವಾರು ಬಾರಿ ಹೊಟ್ಟೆಯಲ್ಲಿ ಹುಳಗಳು ಆಗಿರುವುದನ್ನ ಗಮನಿಸಿರಬಹುದು, ಕೇಳಿರಬಹುದು. ಇದರ ಅರ್ಥ ಆ ವ್ಯಕ್ತಿ ಆ ಹುಳಗಳನ್ನು ತಿಂದಿದ್ದಾನೆ ಎಂದರ್ಥ ಅಲ್ಲ. ಅಂದ್ರೆ ಆ ಕೊಳೆತು ಹೋದಂತಹ ಆಹಾರದಿಂದ ಹುಟ್ಟುವ ಆ ಹುಳಗಳು ನಮ್ಮ ದೇಹವನ್ನೇ ಮುಂದೆ ನಾಶ ಮಾಡುತ್ತವೆ. ಎಲ್ಲಿ ಕೊಳೆತ ಇರುತ್ತದೆಯೋ ಅಲ್ಲಿ ಗ್ಯಾಸ್ ಪ್ರಾರಂಭವಾಗುತ್ತದೆ, ಆಸಿಡಿಟಿ ಪ್ರಾರಂಭವಾಗುತ್ತದೆ. ಆದ್ರೆ ನಾವುಗಳು ಸುಮ್ಮನಿರುವುದಿಲ್ಲ. ಹೊಟ್ಟೆ ಹಸಿದೆ ಇದ್ದರೂ ಬರ್ಗರ್, ಕಬಾಬ್, ಪಾನಿಪುರಿ, ಮಸಾಲ ಪುರಿ, ಮಸಾಲ ದೋಸೆ ಚೆನ್ನಾಗಿ ತಿನ್ನುತ್ತಾನೆ ಇರುತ್ತೇವೆ. ಹೀಗೆ ಕೊಳೆತಂತಹ ಆಹಾರದ ಮೇಲೆ ಇನ್ನಷ್ಟು ಆಹಾರ ತಿಂದರೆ ನಾವು ತಿಂದಂತಹ ಆಹಾರ ಕೂಡ ಕೊಳೆಯುತ್ತದೆ. ಹೀಗೆ ತಿಂದಂತಹ ಆಹಾರ ನಮ್ಮ ಹೊಟ್ಟೆಯಲ್ಲಿ ಹೋಗಿ ಅದು ಅಂಟಿಕೊಳ್ಳುತ್ತದೆ ಹಾಗೂ ಹೀಗೆ ಅಂಟಿಕೊಂಡಂತಹ ಆಹಾರ ದಿನದಿಂದ ದಿನಕ್ಕೆ ಹೊರಗೆ ಬರದೆ ಅಲ್ಲೇ ಕೊಳೆಯಲು ಪ್ರಾರಂಭಿಸುತ್ತದೆ. ಹೀಗೆ ಕೊಳೆತಂತಹ ಆಹಾರ ಒಳ್ಳೆಯ ರಕ್ತವನ್ನ ನಿರ್ಮಾಣ ಮಾಡುವ ಬದಲು ಕೆಟ್ಟ ರಕ್ತವನ್ನ ನಿರ್ಮಾಣ ಮಾಡಿ ಕರುಳುಗಳ ಮುಖಾಂತರ ಅದು ಇತರ ದೇಹವನ್ನ ಸೇರುತ್ತದೆ. ಹೀಗೆ ತಯಾರಾದಂತಹ ಹೊಲಸು ರಕ್ತದಿಂದ ನಮ್ಮ ಶರೀರ ದಿನದಿಂದ ದಿನಕ್ಕೆ ಹಾಳಾಗಲು ಪ್ರಾರಂಭಿಸುತ್ತದೆ. ಹೀಗೆ ಕೆಟ್ಟ ರಕ್ತದಿಂದ ಮುಖದ ಮೇಲೆ ಪಿಂಪಲ್ಸ್ಗಳು ಉಂಟಾಗುತ್ತವೆ. ಹೀಗೆ ಕೆಟ್ಟ ರಕ್ತದಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗುವುದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಆಗಿರುತ್ತದೆ. ಒಂದು ವೇಳೆ ಇದೇ ಹೊಲಸು ರಕ್ತ ನಮ್ಮ ಶ್ವಾಸಕೋಶದಲ್ಲಿ ಓಡಾಡಿದರೆ ಅಸ್ತಮಾ ಕೂಡ ಪ್ರಾರಂಭವಾಗುತ್ತದೆ. ಇಂತಹ ಕೆಟ್ಟ ರಕ್ತದಿಂದಲೇ ಕ್ಯಾನ್ಸರ್ನಂತಹ ಘಾತಕ ರೋಗಗಳು ನಮ್ಮ ಶರೀರದಲ್ಲಿ ಉಂಟಾಗುತ್ತವೆ. ಸ್ನೇಹಿತರೆ, ಯಾವ ರೀತಿ ನೀವು ನಿಮ್ಮ ಹೊರಗಿನ ಶರೀರವನ್ನ ಪ್ರತಿನಿತ್ಯ ಸ್ನಾನ ಮಾಡಿ ಅದಕ್ಕೆ ಸೋಪು, ಸ್ನೋ ಪೌಡರ್ ಹಚ್ಚಿ ನಿಮ್ಮ ಮುಖವನ್ನ ಕ್ಲೀನ್ ಆಗಿ ಇಟ್ಟುಕೊಳ್ಳುತ್ತೀರೋ ಅದೇ
ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನ ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಅದೇ ರೀತಿ ನಿಮ್ಮ ಹೊಟ್ಟೆಯನ್ನ ಅಂದರೆ ಒಳಗಿನ ಶರೀರವನ್ನ ಕೂಡ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಯಾವ ರೀತಿ ನೀವು ಇರಬರದ ಕ್ರೀಮ್ಗಳನ್ನ, ಪೌಡರ್ಗಳನ್ನ, ಸನ್ ಕ್ರೀಮ್ಗಳನ್ನ, ಎಣ್ಣೆಯನ್ನ ಹಚ್ಚಿ ತಿಕ್ಕುತ್ತೀರೋ ಅದೇ ರೀತಿ ಹೊಟ್ಟೆಯನ್ನು ಕೂಡ ನೀವು ಅಷ್ಟೇ ಸದೃಢವಾಗಿ ಇಟ್ಟುಕೊಳ್ಳಬೇಕು. ಅಂದರೆ ಟೈಮ್ ಟು ಟೈಮ್ ಅದನ್ನ ಕ್ಲೀನ್ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡಬೇಕು, ಕಾಪಾಡಿಕೊಳ್ಳಬೇಕು. ಹಾಗಾದ್ರೆ ಇದನ್ನ ನಾವು ಹೇಗೆ ಮಾಡಬಹುದು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ನಮ್ಮ ಹೊಟ್ಟೆ ನಾವು ತಿಂದ ಆಹಾರವನ್ನು ಪಚನಗೊಳಿಸುತ್ತದೆ. ಜೀರ್ಣಗೊಂಡ ಆಹಾರವನ್ನ ಕರುಳುಗಳು ಹೀರಿ ರಕ್ತವನ್ನ ತಯಾರು ಮಾಡುತ್ತವೆ ಹಾಗೂ ಬೇಡವಾದಂತಹ ಆಹಾರವನ್ನ ಅದು ಮಲದ ರೂಪದಲ್ಲಿ ಹೊರಗೆ ಹಾಕುತ್ತದೆ. ಈಗ ಇಂಥ ಸಂದರ್ಭದಲ್ಲಿ ನೀವು ಹೊಟ್ಟೆಯನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಎನ್ನುವ ಪ್ರಶ್ನೆ ಹುಟ್ಟುತ್ತದೆ. ಹೌದು, ಉದಾಹರಣೆಗೆ ನೀವು ನಿಮ್ಮ ಟೇಬಲ್ ಅನ್ನ ಕ್ಲೀನ್ ಮಾಡಬೇಕೆಂದು ಅಂದುಕೊಂಡಿದ್ದರೆ ಆ ಟೇಬಲ್ ಮೇಲೆ ಇರುವ ಬುಕ್ಕು, ಪೆನ್ನು, ಲ್ಯಾಪ್ಟಾಪ್, ಫೋನು, ಪಿನ್ನುಗಳನ್ನ ಆ ಟೇಬಲ್ ನಿಂದ ತೆಗೆದು ಆಮೇಲೆ ಆ ಟೇಬಲ್ ಅನ್ನ ನೀವು ಕ್ಲೀನ್ ಮಾಡುತ್ತೀರಾ ಅಲ್ಲವೇ? ಹಾಗೆ ಹೊಟ್ಟೆ ಕೂಡ. ಒಂದು ವೇಳೆ ನೀವು ಹೊಟ್ಟೆಯನ್ನ ಕ್ಲೀನ್ ಮಾಡಬೇಕೆಂದ್ರೆ ಅದರಲ್ಲಿರುವ ಆಹಾರವನ್ನ ಮೊದಲು ಕ್ಲೀನ್ ಆಗಬೇಕು. ಹೊಟ್ಟೆಯನ್ನು ಕ್ಲೀನ್ ಮಾಡಬೇಕೆಂದ್ರೆ ಹೊಟ್ಟೆಯಲ್ಲಿ ಖಾಲಿ ಜಾಗ ಇರಬೇಕು. ಆಗ ಮಾತ್ರ ಹೊಟ್ಟೆಯನ್ನ ನೀವು ಕ್ಲೀನ್ ಮಾಡಬಹುದು. ಅದಕ್ಕೆ ಹಿಂದೆ ನಮ್ಮ ಹಿರಿಯರು ಉಪವಾಸ ಎನ್ನುವ ಒಂದು ಪ್ರಕ್ರಿಯೆಯನ್ನ ಮಾಡುತ್ತಿದ್ದರು. ವಾರಕ್ಕೆ ಒಮ್ಮೆ ಆದರೂ ಅಥವಾ 15 ದಿವಸಕ್ಕೆ ಒಮ್ಮೆ ಆದರೂ ಉಪವಾಸ ಮಾಡುವ ಪದ್ಧತಿ ಇಟ್ಟುಕೊಂಡಿದ್ದರು. ಇದಕ್ಕೆ ನೀವು ಏಕಾದಶಿ ಎನ್ನುವ ಒಂದು ದಿವಸ 15 ದಿವಸಕ್ಕೊಮ್ಮೆ ನೀವು ಕೇಳುತ್ತೀರಾ. ಹೀಗೆ 15 ದಿವಸಕ್ಕೊಮ್ಮೆ ಅಥವಾ ವಾರಕ್ಕೆ ಒಮ್ಮೆ ಉಪವಾಸ ಇದ್ದರೆ ನಿಮ್ಮ ಹೊಟ್ಟೆಯನ್ನ ನೀವು ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ. ಅಂದರೆ ಒಳಗಿರುವ ಹಾಗೂ ಅಂಟಿಕೊಂಡಿರುವ ಕೊಳತಂತಹ ಆಹಾರ ಪದಾರ್ಥಗಳು ನೀವು ಉಪವಾಸ ಇರುವುದರಿಂದ ಮೆಲ್ಲಗೆ ಅವು ಮಾಯವಾಗುತ್ತವೆ. ಅಂದರೆ ನಿಮ್ಮ ಶರೀರ ತನ್ನ ಒಳಗೆ ಇರುವಂತಹ ಆಹಾರವನ್ನು ಅಂದರೆ ಕೊಳತ ಆಹಾರವನ್ನ ಹೊರಗೆ ಹಾಕುವ ಪ್ರಯತ್ನ ಮಾಡುತ್ತದೆ. ಜೊತೆಗೆ ಒಳ್ಳೆಯ ಡಯಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾವ ಸಮಯದಲ್ಲಿ ಏನು ತಿನ್ನಬೇಕು ಎನ್ನುವುದು ನಿಮ್ಮ ಹೊಟ್ಟೆಯನ್ನ ಬ್ಯಾಲೆನ್ಸ್ ಮಾಡಲು ಸಹಾಯ ಮಾಡುತ್ತದೆ. ಯಾವಾಗಲೂ ನಮ್ಮ ಬ್ರೇಕ್ಫಾಸ್ಟ್ ಅನ್ನ ಅಂದ್ರೆ ಬೆಳಗಿನ ಉಪಹಾರವನ್ನ ಚೆನ್ನಾಗಿ ಮಾಡಬೇಕು. ನೀವು ಯಾವುದೇ ಆಹಾರವನ್ನು ಎಷ್ಟು ತಿನ್ನುತ್ತೀರೋ ಅಷ್ಟು ಹಸಿ ಆಹಾರವನ್ನ ತಿನ್ನಬೇಕು. ಅಂದ್ರೆ ಸೌತೆಕಾಯಿ, ಈರುಳ್ಳಿ, ಹಣ್ಣು, ಹಂಪಲುಗಳು, ಸೊಪ್ಪುಗಳನ್ನು ಕೂಡ ತಿನ್ನಬೇಕು. ಅಂದ್ರೆ ಸಲಾಡ್ ಅನ್ನ ಚೆನ್ನಾಗಿ ತಿನ್ನಬೇಕು. ಒಂದು ವೇಳೆ ನೀವು ಒಂದು ರೊಟ್ಟಿ ತಿಂದರೆ ಅದಕ್ಕೆ ತಕ್ಕಂತೆ ಅಷ್ಟೇ ಸಲಾಡ್ ಅನ್ನು ಕೂಡ ತಿನ್ನಬೇಕು. ಹೀಗೆ ನೀವು ಸಲಾಡ್ಗಳನ್ನ ಚೆನ್ನಾಗಿ ತಿಂದರೆ ನಿಮ್ಮ ಹೊಟ್ಟೆಯಲ್ಲಿ ಆಹಾರವು ಯಾವತ್ತೂ ಕೊಳೆಯುವುದಿಲ್ಲ. ಅಂದ್ರೆ ಈ ರೀತಿ ಸಲಾಡ್ಗಳು ಆ ಆಹಾರವನ್ನು ಕೊಳೆಯಲು ಅವಕಾಶ ಮಾಡಿಕೊಡುವುದಿಲ್ಲ. ಜೊತೆಗೆ ಯಾವಾಗಲೂ ಊಟವನ್ನು ಮಲಗುವ 1 ಗಂಟೆ ಅಥವಾ 2 ಗಂಟೆ ಮೊದಲು ಮಾಡಬೇಕು. ಹಾಗೂ ಆದಷ್ಟು ಸೂರ್ಯಾಸ್ತಕ್ಕಿಂತ ಮೊದಲು ಊಟ ಮಾಡಿದರೆ ಒಳ್ಳೆಯದು ಅನ್ನುತ್ತಾರೆ ಹಿರಿಯರು ಹಾಗೂ ವೈದ್ಯರು ಕೂಡ. ಯಾಕಂದ್ರೆ ನಮ್ಮ ಶರೀರ ನಮ್ಮ ದೇಹದಲ್ಲಿರುವ ಕೊಳಕನ್ನ ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ತೆಗೆಯುತ್ತದೆ. ಹೆಚ್ಚಾಗಿ ನಮ್ಮ ಶರೀರದಲ್ಲಿ ಬಾಡಿ ಡಿಟಾಕ್ಸ್ ಆಗುವುದು ಅಂದ್ರೆ ಕೊಳೆತ ವಸ್ತುಗಳನ್ನು ಹೊರಗು ಹಾಕುವ ಒಂದು ಕೆಲಸ ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆವರೆಗೆ ನಡೆಯುತ್ತದೆ. ಸೊ ಈಗ ನಿಮಗೆ ಗೊತ್ತಾಗಿರಬೇಕು ಯಾವ ರೀತಿ ಔಷಧಿ ಇಲ್ಲದೆ ಆಸ್ಪತ್ರೆಗೆ ಹೋಗದೆ ನಿಮ್ಮ ದೇಹವನ್ನ ಅಂದ್ರೆ ಒಳಗಿನಿಂದ ನಿಮ್ಮ ಶರೀರವನ್ನ ಸ್ವಚ್ಛ ಮಾಡಿಕೊಳ್ಳಬಹುದು ಹಾಗೂ ಸದೃಢ ದೇಹವನ್ನ ಬೆಳೆಸಿಕೊಳ್ಳಬಹುದು, ಒಳ್ಳೆಯ ಜೀವನವನ್ನ ಮಾಡಬಹುದು. ಇನ್ನು ಇಂತಹದೇ ಹಲವಾರು ಜೀವನಕ್ಕೆ ಉಪಯೋಗವಿರುವಂತಹ ವಿಡಿಯೋಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.